ಜನ ಇಲ್ಲು ಕಳೆ ಹೊಂದಿರ ಏತು ಜನಕ್ಕೂ ಆ ಜಾಗೆಡು ನನ್ನ ಕುಲ್ಲರೆ ಆಪುಜಿ ಏತು ಜನಕ್ಕೂ ಇಲ್ಲು ಕಟ್ಟದು ಕೊರಡಾಪುಂಡು ಇಂಚ ಮಡಿಕೇರಿಡ ಸಮೀಕ್ಷೆ ನಡಪಾದ ಮುಖ್ಯಮಂತ್ರಿ ಚರ್ಚೆ ಮಲ್ತದು ಇಲ್ಲು ಕಟ್ಟಾವಣುಂದು ವಸತಿ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಯುಟಿ ಖಾದರ್ ಪಂತರ ರಾಜ್ಯದ ನಗರಾಭಿವೃದ್ಧಿ ಬೊಕ್ಕ ವಸತಿ ಮಂತ್ರಿ ಅಂಚನೆ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಯುಟಿ ಖಾದರ್ ಕೊಡ್ಲಡ ಬುಧವಾರ ಸುದ್ದಿಕೊಟ್ಟುಡು ಪಾತೆರ್ದು ಮಡಿಕೇರಿಡ ಸಮೀಕ್ಷೆ ನಡಪಾವ ಏತು ಜನ ಇಲ್ಲು ಕಳೆ ಹೊಂದಿರು ಏತು ಜನಕ್ಕೂ ನಾವುಲು ಕುಳ್ಳಿರ ಸಾಧ್ಯ ಇಜ್ಜಿ ಏತು ಜನಕ್ಕೂ ಇಲ್ಲು ಮಲ್ತು ಕೊರುಡು ಒಂದು ಸಮೀಕ್ಷೆ ಮಲ್ತದು ನನ್ನದ ವರ್ಷ ಇಲ್ಲು ಕಟ್ಟಾದ ಕೊರಿಯರೆ ಮುಖ್ಯಮಂತ್ರಿ ಚರ್ಚೆ ಮಲ್ತದು ನಿರ್ಧಾರದೆತ್ತನುಂಡು ಸಂಪಾಜೆಡು ವಸತಿ ಇಲಾಖೆದ ಎಜಿಎಂ ಪಾಷಾ ಸಮೀಕ್ಷೆ ನಡಪಾವೇರ ಪ್ರಕೃತಿ ಮುನಿಯರ ಕಾರಣ ದಾನೆಂದ ಇಸ್ರೋದ ವಿಜ್ಞಾನಿಲು ನಾಡ್ಪತ್ವೇರನ್ ಪಂಡೆರ ಇವತ್ತು ಮಡಿಕೇರಿಗೆ ನಮ್ಮ ಕಮಿಷನರ್ ಆಗಿದ್ದ ಅನೂಪ್ ಕುಮಾರ್ ಅವರನ್ನು ನಿಯೋಜನೆಗೊಳಿಸಿ ಅಲ್ಲಿ ಡಿಸಿ ಜೊತೆ ಜಿಲ್ಲಾಧಿಕಾರಿಗಳು ಮತ್ತು ಇನ್ನಿತರ ಅಧಿಕಾರಿ ಚರ್ಚೆ ಮಾಡಿಕೊಂಡು ಒಂದು ಸಮೀಕ್ಷೆ ನಡೆಸಿ ಎಷ್ಟು ಜನ ಇವತ್ತು ಆ ಮನೆ ಇವತ್ತು ಕಳ್ಕೊಂಡಿದ್ದಾರೆ ಮತ್ತು ಯಾರಿಗಿನ್ನ ಮತ್ತೆ ಆ ಮನೆ ನಿಲ್ಲಿಕ್ಕೆ ಇಲ್ಲದಂಥ ಇವತ್ತು ಪರಿಸ್ಥಿತಿ ಇದೆ, ಎಷ್ಟು ಜನರಿಗೆ ಹೊಸತಾಗಿ ಇವತ್ತು ಮನೆಯನ್ನು ಕಲ್ಪಿಸಬೇಕು ನಿವೇಶನ ಮತ್ತು ವಸತಿಯನ್ನು ಈ ಚರ್ಚೆ ಮಾಡಿಕೊಂಡು ಫೈನಲ್ ಮಾಡಿ ಜಿಲ್ಲಾಧಿಕಾರಿಗಳು ಚರ್ಚೆ ಮಾಡಿಕೊಂಡು ಇವತ್ತು ಜಾಗವನ್ನು ಗುರುತಿಸಿಕೊಂಡು ಮುಂದಿನ ದಿನಗಳಲ್ಲಿ ಒಂದು ವಸತಿಯನ್ನು ಕರ್ನಾಟಕ ಸರ್ಕಾರದ ಮುಖಾಂತರ ಕಲ್ಪಿಸಲಾಗುವುದು. ಇಡೀ ನಮ್ಮ ಸಂಪಾಜೆ ಪ್ರದೇಶಕ್ಕೆ ಹೌಸಿಂಗ್ ವಸತಿ ಇಲಾಖೆಯ ಎಜಿಎಂ ಆಗಿರುವಂಥ ಪಾಷಾರವರು ಬಹುಶಃ ನಾಡಿದ್ದು ಬಂದು ಆ ಸಮೀಕ್ಷೆಯನ್ನು ಜಿಲ್ಲೆಯಲ್ಲಿ ಕೂತ್ಕೊಂಡು ಆ ಸಮೀಕ್ಷೆಯನ್ನು ಮಾಡ್ತಾರೆ. ಸಮೀಕ್ಷೆ ಆದ ನಂತರ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ಅನ್ನೋದೆಲ್ಲ ಒಂದು ಡಿಸ್ಕಷನ್ ಆದ ನಂತರ ಮಾನ್ಯ ಮುಖ್ಯಮಂತ್ರಿ ಚರ್ಚೆ ಮಾಡಿಕೊಂಡು ಅಂತಿಮ ರೂಪುರೇಷೆಯಲ್ಲಿ ನಾವು ಇವತ್ತು ಕೊಡಲಾಗುವುದು. ಮಮತಾ ಗಟ್ಟಿ, ಸದಾಶಿವ ಸಾಲ್ಯಾನ್, ಈಶ್ವರ ಉಳ್ಳಾಲ ಸುದ್ದಿ ಕೊಟ್ಟೊಡಿತಾರ.